ಹಾಯ್, ಹೇಗಿದ್ದೀರೆಲ್ಲರೂ? ನಾನು ಬೆಳಿಗ್ಗೆ 8 ಗಂಟೆಗೆ ಮಕ್ಕಳನ್ನು ಶಾಲೆಗೆ ಹೋಗಲು ತಲೆ ಬಾಚಿದ್ದೇನೆ. ನಿಮಗೆ ಬೇಗ ಎದ್ದು ರೆಡಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಲು ಕರೆಯಲಿಕ್ಕೆ ಉಂಟಲ್ಲ. ಬೆಳಿಗ್ಗೆ 8:30ಕ್ಕೆ ಹೊರಡಬೇಕು. ಶಾಲೆಗೆ ಹೋಗುವಾಗ ಲೇಟ್ ಆಗ್ತದೆ, ನಡ್ಕೊಂಡು ಹೋಗ್ತಾಳೆ. ಹಾಗೆ ನಾನು ಅವಳನ್ನು ರೆಡಿ ಮಾಡಿಸಿದ್ದೇನೆ. ಆಮೇಲೆ ಚಿಕ್ಕವಳನ್ನು ತಲೆ ಬಾಚಬೇಕು. ಹಾಗೆ ಅವಳು ಕಾಯ್ಕೊಂಡು ಕೂತಿದ್ದಾಳೆ ನೋಡಿ, ಹೇಳ್ತಿದ್ದಾಳೆ ಆಗಿಲ್ಲ ನಿಂದು ಎಷ್ಟು ಹೊತ್ತು ಅಂತ. ಮಲ್ಲಿಗೆ ಇಡುದು ಅದು ಕೂಡ ಸರಿಯಾಗೋದಿಲ್ಲ, ಎಷ್ಟು ಇಟ್ಟರೂ ಅದು ಹಾಗೆ ಆಯಿತು ಇದು ಹೀಗೆ ಆಯಿತು ಅಂತ. ಎಷ್ಟು ಇಟ್ಟರು ಅದು ಸರಿಯಾಗೋದಿಲ್ಲ ಅವಳಿಗೆ. ಗಂಟೆ 3:25 ಆಯಿತು. ಇನ್ನು ಹಾಲು ಕರೆಯುವುದು ಅಲ್ಲ. ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಕೈಯಲ್ಲಿ ಹಾಲು ಕರೆಯುವ ವಿಡಿಯೋ ಹಾಕಿ ಅಂತ. ಹಾಗಾಗಿ ಅವರಿಗಾಗಿ ಒಂದು ವಿಡಿಯೋ ಹಾಕ್ತೀನಿ. ಕೈಯಲ್ಲಿ ಹಾಲು ಕರೆಯೋದು ಅಂದರೆ ತುಂಬ ಲೇಟ್ ಆಗ್ತದೆ ನಮಗೆ. ಸ್ವಲ್ಪ ದನ ಜಾಸ್ತಿ ಇರುವಾಗ ಕೈಯಲ್ಲಿ ಹಾಲು ಕರೆಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹೇಳಿದಾರಲ್ಲ, ಅದಕ್ಕೊಂದು ವಿಡಿಯೋ ಹಾಕ್ತೀನಿ. ಬನ್ನಿ ನಿಮಗೆ ಕೈಯಲ್ಲಿ ಹಾಲು ಕರೆಯೋದು ಕೂಡ ಸ್ವಲ್ಪ ಕಷ್ಟ. ಯಾಕೆಂದರೆ ವೀಡಿಯೋ ಎಲ್ಲ ನಾನೇ ಮಾಡಬೇಕು. ನನಗೆ ವೀಡಿಯೋ ಮಾಡುವವರು ಯಾರಿಲ್ಲ. ಮಕ್ಕಳು ಕೂಡ ಶಾಲೆಗೆ ಹೋಗಿದ್ದಾರಲ್ಲ, ನಾನೇ ಇಟ್ಟು ಈ ಕಡೆ ಕೆಲಸ ಮಾಡೋದು. ಹಾಗೆ ಬನ್ನಿ ನಿಮಗಾಗಿ ವೀಡಿಯೋ ಹಾಕ್ತೀನಿ. ತಿಂದಾರ?
ಬಾಗಿಲು ತೆಗೆದ ತಕ್ಷಣವೇ ಕರು ರೆಡಿಯಾಗಿದೆ ಒಳಗೆ ಹೋಗಲಿಕ್ಕೆ ನೋಡಿ. ಈಗ ಓಡ್ತಿದೆ ನೋಡಿ. ನೋಡಿ ಓಡಿದೆ ನೋಡಿ, ಓಡಿ ಆಯಿತು. ನನ್ನ ಕರುವನ್ನು ಕೂಗ್ತೇನೆ, ಆಗ ಓಡಿ ಬರ್ತದೆ ನೋಡಿ. ಮನುಷ್ಯರಿಗೂ ಕೂಡ ಭಾಷೆ ಇರುವುದಿಲ್ಲ, ಪ್ರಾಣಿಗಳಿಗೆ ಎಷ್ಟು ಭಾಷೆ ಉಂಟು ನೋಡಿ. ಕೆಲವು ಮನುಷ್ಯರು ಪ್ರಾಣಿಗಿಂತ ಕೀಳಾಗಿರ್ತಾರೆ ನೋಡಿ. ಈಗ ಕರುವನ್ನು ಕರೀತೇನೆ, ದ ದ ದ ದ ದ ದ ದ. ಅದು ಓಡಿ ಬರ್ತಿದೆ ಈಗ. ದ ದ ದ ದ ದ ದ.
ಇವತ್ತಿನ ಹಾಲು ಕರೆಯುವ ಕೆಲಸ ಆಯಿತು. ಇನ್ನು ದನಗಳಿಗೆ ತಿಂಡಿ ಹಾಕಬೇಕು. ಇನ್ನು ಮಧ್ಯಾಹ್ನ ಮೇಲೆ ಹಾಲೆ ಹುಡಿ ಮಾಡಿ ಹಾಕೋದು ಅಷ್ಟೇ. ಹಾಲು ಕೊಟ್ಟು ಬಂದಾಯಿತು. 4:45 ಈಗ ಮಕ್ಕಳು ಬರುವ ಹೊತ್ತಾಯಿತು. ಇನ್ನು ಅವರಿಗೆ ಕಾಫಿ ಹಾಕಬೇಕಷ್ಟೆ. ತಿಂಡಿಯನ್ನು ಮಾಡಲಿಲ್ಲ, ನಾನು ಪೇಟೆಗೆ ಹೋಗಲಿಕ್ಕಿತ್ತು. ಆಗ ನಾನು ಪಪ್ಸ್ ತಂದಿದ್ದೇನೆ, ಮಕ್ಕಳಿಗೆ ಅದನ್ನೇ ಕೊಡೋದು. ಇನ್ನು ಸಂಜೆ ಅಡಿಗೆ ಎಲ್ಲ ಆಗಬೇಕು. ನಮಗೆ ಕೆಲಸ ಉಂಟು ತುಂಬ, ಇನ್ನೂ ಕೂಡ ದನದ ಕೆಲಸ ಕೂಡ ಆಗಬೇಕು.